ಈ ಮನವಿಗೆ 5 ಲಕ್ಷ ರೂಪಾಯಿ ಕೊರ್ಪಣ ಅವಕಾಶ ಉಂಡು ದಾಟಿಬಿಟ್ಟು ಅವಕಾಶ ಉಂಡು ಆಂಡ ಒವ್ವೇ ದೈವಸ್ಥಾನ ಭಜನಾ ಮಂದಿರದ ದಾಖಲೆಲು ಅಲ್ಪ ಅಲ್ಪ ಜಾಗೆ ನಮ್ಮ ಬುಧಾರಡು ಉಂಟು ಜಾಗೆ ಉಂಡು ದಾಖಲೆ ಇನ್ನೇ ಮುಟ್ಟ ಆತಿಚಿ ಇಂದು ನಮ್ಮ ದುರದೃಷ್ಟ ಅಂತ ಬಂದೆ ದಾಯಪಂಡ ಏನು ತುಂಬ BJP ಹಿಡಿತ್ತೆ BJP ಇಪ್ಪುನಾಗಲ್ಲ BJP ದಕ್ಕಲೆಗೆ ನಿರಂತರ ನಿಖಿಲು ಬೊಂಡ ಇನ್ನಿ ಧಾರ್ಮಿಕ ಪರಿಷತ್ತದ ಸದಸ್ಯರನ್ನೇ ಬೊಂಡ ಕೇಳನೆ ಏನು ಅಪಗಲ ವೇದಿಕೆ ಉಲ್ಲೇಖ ಬಂತೆ ಬೆಳ್ತಂಗಡಿದ ಕೂಡ ಉಲ್ಲೇಖ ಬಂತೆ ಯಾವ ಭಜನಾ ಮಂದಿರಗಳು ದೇವಸ್ಥಾನಗಳು ಚರ್ಚ್ಗಳು ಮಸೀದಿಗಳು ಸರ್ಕಾರ ಜಾಗದಲ್ಲಿ ಇದೆ ಅದನ್ನು ತೆರವುಗೊಳಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದರಿಂದ ಆ ಜಾಗದಲ್ಲಿ ಇಷ್ಟರವರೆಗೆ ಇರುವಂಥ ಯಾವ ಮಂದಿರಗಳಿದೆ ಆ ಜಾಗವನ್ನು ಅವರಿಗೆ ಸಕ್ರಮ ಮಾಡಿ, ಇನ್ನು ಮುಂದೆ ಬೇಕಿದ್ರೆ ಕಟ್ಟೋದು ಬೇಡ, ಅನುಮತಿ ತಗೊಂಡೇ ಕಟ್ಟಲಿ. ಯಾವುದು ಇದೆ ಅದನ್ನು ಸಕ್ರಮ ಮಾಡಬೇಕು ಅನ್ನೋ ವಿಚಾರವನ್ನು ಹಿಂದೆನೂ ಗಮನಕ್ಕೆ ತಂದಿದ್ದೀನಿ. ಇವಾಗ ಮೊನ್ನೆ ಕೂಡ ನಾನು ಶಾಸಕಾಂಗದ ಮೇಲೆ ವಿಧಾನಸಭೆಯಲ್ಲಿ ಈ ಪ್ರಸ್ತಾವವನ್ನು ಉಲ್ಲೇಖ ಮಾಡಿದ್ದೀನಿ, ಮಾತಾಡಿದ್ದೀನಿ. ಇದು ಇನ್ನು ನಮ್ಮ ಕಮಿಟಿಗೆ ಬರ್ತದೆ. ಮೊನ್ನೆನೂ ರೆವಿನ್ಯೂ ಮಿನಿಸ್ಟರ್ ಹತ್ರ ಇದರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಅದಕ್ಕೆ ಬದಲಾವಣೆಗಳು ತರಬೇಕು. ನೀವು ಅವರು ವಿಚಾರಣೆ ಮಾಡಿ ಎಲ್ಲ ವರದಿಗಳನ್ನು ತಗೊಂಡು ಕೊಡಿ, ರಸ್ತೆ ಬದಿಯಲ್ಲಿ ಇರುವುದು ಬೇಡ, ಬಾಕಿದು ಸರಿಯಾಗಿರುವುದನ್ನು ಕೊಡಿ ಅಂತ ನಮ್ಮ ವಿಚಾರ. ಇದಕ್ಕೆ ಪುನಃ ಇನ್ನೊಂದು ಇದನ್ನು ಬಿಡುವುದಿಲ್ಲ. ಖಂಡಿತ ಇದು ನನ್ನ ಆದ್ಯತೆ ಮೇಲೆ ಕೆಲಸ, ಒಂದು ಆದ್ಯತೆ ಮೇಲೆ. ಯಾಕಂದರೆ ಅನುದಾನಗಳು ನಮಗೆ ಕೊಡಲಿಕ್ಕೆ ಅವಕಾಶ ಇದ್ದರೂ ಕೊಡಲಿಕ್ಕೆ ಆಗೋದಿಲ್ಲ. ಈಗ ನನಗೆ 5 ಲಕ್ಷ ಇದರಲ್ಲಿ ಕೊಡುವ ನನಗೆ ಅವಕಾಶ ಇದೆ, ನಿಮಗೆ ತಗೊಳ್ಳಿಕ್ಕೆ ಬರೋದು. ನಿಮಗೆ ಬರ್ತದೆ, ಒಂದು ನೋಟಿಸ್ ಬರ್ತದೆ, ನಿಮ್ಮ ಹತ್ರ RTC ಕೊಡಿ ಅಂತ ಕೇಳ್ತಾರೆ, RTC ನಿಮ್ಮ ಹತ್ರ ಇಲ್ಲ, ದುಡ್ಡು ವಾಪಸ್ ಹೋಗ್ತದೆ. ಈಗ ಆಲ್ರೆಡಿ ಕೊಟ್ಟಂಥ ಒಂದು 25-30 ಲಕ್ಷ ರೂಪಾಯಿ, ಅದರಲ್ಲಿ 25 ಲಕ್ಷ ರೂಪಾಯಿ ಬೇರೆ ಬೇರೆ ಭಜನಾ ಮಂದಿರಗಳಿಗೆ ಕೊಟ್ಟಿರುವಂಥದ್ದು ವಾಪಸ್ ಬಂದಿದೆ. ಅದಕ್ಕೆ ನಾನು ಹೇಳೋದು, ಇದು ದಾಖಲೆಗಳಾಗಬೇಕು. ನಾನೀಗ ಇದನ್ನು ಬರ್ಕೊಳ್ತೇನೆ, ಎಷ್ಟರ ಮಟ್ಟಿಗೆ ನಿಮಗೆ ಸಿಗ್ತದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ವೈಯಕ್ತಿಕ ನೆಲೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ. ನೀವು ಭಜನಾ ಮಂದಿರ ಕಟ್ಟಿ, ಅದಕ್ಕೆ ನಾನೆಲ್ಲ ಇಲ್ಲಿ ನಮ್ಮ ಪ್ರಮುಖರೆಲ್ಲ ಇದ್ದಾರೆ, ನವೀನಣ್ಣ ಇದ್ದಾರೆ, ಇವರುಗಳೆಲ್ಲ ಇದ್ದಾರೆ. ನನ್ನ ವೈಯಕ್ತಿಕ ನೆಲೆಯಲ್ಲಿ ಏನು ಸಹಾಯ ಮಾಡಲಿಕ್ಕೆ ಆಗ್ತದೆ ಆ ಸಹಾಯವನ್ನು ಮಾಡ್ತೀನಿ. ನೀವು ಭಜನಾ ಮಂದಿರವನ್ನು ಕಟ್ಟಿ, ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ. ದಾಖಲೆಗಳು ಕೂಡ ಆಗೋದು ಅತ್ಯಂತ ಒಂದು ಆಗಬೇಕಾದಂಥ ವಿಚಾರ. ಇದು ನಿಮಗೆ ಒಬ್ಬರಿಗಲ್ಲ, ಇಡೀ ನಮ್ಮ ಈ ಕರ್ನಾಟಕದಲ್ಲೇ ಇರುವಂಥ ಒಂದು ಸಮಸ್ಯೆ. ಅದನ್ನು ಬಗೆಹರಿಸುವಂತೆ ನಮ್ಮ ಸರ್ಕಾರ ಅದಕ್ಕೆ ಗಮನ ಕೊಡ್ತದೆ. ನಮ್ಮ ರೆವಿನ್ಯೂ ಮಂತ್ರಿಯವರು ಇದರ ಬಗ್ಗೆ ಒಲವನ್ನು ತೋರಿಸಿದ್ದಾರೆ. ಆಯಿತು ರೈಗಳೇ ಮಾಡುವ, ಇದನ್ನು ಕ್ಯಾಬಿನೆಟಲ್ಲಿ ಡಿಸ್ಕಸ್ ಮಾಡಿ ಮುಂದಿನ ದಿವಸಗಳಲ್ಲಿ ಮಾಡುವ. ಒಂದು ಇದು. ಇನ್ನೊಂದು ನಮ್ಮ ಕುಮ್ಕಿ ಹಕ್ಕು. ಆ ಕುಮ್ಕಿ ಹಕ್ಕು ಬಗ್ಗೆನೂ ಕೂಡ ನಾನು ಅವರ ಹತ್ರ ಪ್ರಸ್ತಾವ ಮಂಡಿಸಿದ್ದೇನೆ. ಕೆಲವರಿಗೆ ಅಕ್ರಮ ಸಕ್ರಮ ಆಗುವುದಿಲ್ಲ, ಅದರಲ್ಲಿ ಕುಮ್ಕಿ ಅಂತ ಬರೆದಿರ್ತಾರೆ. ಆ ಕುಮ್ಕಿ ಹಕ್ಕನ್ನು ಕೊಡುವಂಥ ಕೆಲಸಗಳು ಆಗಬೇಕು ರೈತರ ಪಾಲಿಗೆ. ಇದು 2 ವಿಚಾರಗಳನ್ನು ಖಂಡಿತ ಬಗೆಹರಿಸಬಹುದು ಅಂತ ನನ್ನ ಆಲೋಚನೆ. ಮುಂದಿನ ದಿವಸಗಳಲ್ಲಿ ಅದನ್ನು ಮಾಡ್ತೀನಿ. ಭಜನಾ ಮಂದಿರಕ್ಕೆ ಫುಲ್ಲು ಸಹಕಾರ ಇದೆ. ನಿಮ್ಮ ಯಾವ ಆಲೋಚನೆಗಳಿದೆ ಒಳ್ಳೆಯ ರೀತಿಯಲ್ಲಿ ಮಾಡಿ ಕಟ್ಟಿ, ಅರ್ಧ ಮಾಡಬೇಡಿ. 1 ದಿವಸ 2 ದಿವಸ ತಿಂಗಳು ಲೇಟ್ ಆದರೂ ಪರವಾಗಿಲ್ಲ. ಇಷ್ಟು ಮಹಿಳೆಯರು ಸೇರಿದ್ರಿ, ಮಹಿಳಾ ಶಕ್ತಿ ಅಂತ ಹೇಳಿದ್ರೆ ಗಟ್ಟಿದೆ. ಅದರಿಂದ ಖಂಡಿತ ನಾನು ಕೂಡ ನಿಮ್ಮ ಜೊತೆಯಲ್ಲಿದ್ದೀನಿ. ಎಲ್ಲರೂ ಸೇರಿ ಇದನ್ನು ಮಾಡುವಂಥ ಕೆಲಸವನ್ನು ಮಾಡಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.